ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಯೂತ್ ಕಾಂಗ್ರೆಸ್ ಸಂಘಟನೆಯನ್ನ ಬಲಪಡಿಸಲು ಸಿದ್ಧತೆ. ಹಳ್ಳಿಗಳಲ್ಲಿ ಯುವಕರ ಪಡೆಯನ್ನ ಕಟ್ಟುವ ಚಿಂತನೆ. ಪಕ್ಷ ಬಲವರ್ಧನೆಯ ಬಗ್ಗೆ ಯೂತ್ ಕಾಂಗ್ರೆಸ್ ಸ್ಪಷ್ಟನೆ. ಎಸ್ಡಿಪಿಐ ಮುಖಂಡನಿಗೆ ಕಂಟಕವಾದ ಪ್ರಚೋದನಕಾರಿ ಭಾಷಣ. ಕರಾವಳಿಯಲ್ಲಿ ಹೆಚ್ಚುತ್ತಿದೆ ರಿಯಾಜ್ ಬಂಧನದ ಆಗ್ರಹ. ಕಡಬ ಠಾಣೆಯಲ್ಲಿ ದೂರು ದಾಖಲಿಸಿದ ಹಿಂದೂ ಜಾಗರಣ ವೇದಿಕೆ. ರಾಜವಂತಿ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಲಾಟರಿ ಮುಖಾಂತರ ನಡೆದ ಆಯ್ಕೆ ಪ್ರಕ್ರಿಯೆ. ಕೊನೆಗೂ ಅಧಿಕಾರದ ಚುಕ್ಕಾಣಿ ಹಿಡಿದ ಜೆಡಿಎಸ್.